ಹೊಸಮಡಿ ಶ್ರೀ ಮಹಾಲಿಂಗೇಶ್ವರ ದೇವಳ ಜೀರ್ಣೋದ್ಧಾರ ಪೂರ್ವ ಸಂಕೋಚ ಪ್ರಕ್ರಿಯೆಯು ಪುತ್ತಿಗೆ ಶ್ರೀಗಳ ಉಪಸ್ಥಿತಿಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೂರಾರು ಗ್ರಾಮಸ್ಥರ ಸಮಕ್ಷಮದಲ್ಲಿ ನಡೆದಿದ್ದು ಗ್ರಾಮಸ್ಥರ ನೂರಾರು ವರ್ಷಗಳ ಕನಸು ನನಸಾದಂತಾಗಿದೆ. ಸಂಕೋಚ ಪೂರ್ವ ಧಾರ್ಮಿಕ ವಿಧಿವಿಧಾನಗಳನ್ನು ವಿದ್ವಾಂಸ ಪಂಚಭಾಸ್ಕರ ಭಟ್ ನೇತೃತ್ವದಲ್ಲಿ ಋತ್ವಿಜರು ನೆರವೇರಿಸಿದ ಬಳಿಕ ಸಂಕೋಚ ಪ್ರಕ್ರಿಯೆಗಳು ಆರಂಭಗೊಂಡವು. 2021 ಮೇ ತಿಂಗಳಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿರುವ 900 ವರ್ಷಗಳ ಇತಿಹಾಸದ ಅಪರೂಪದ ಗಜಪ್ರಷ್ಟ ಗರ್ಭಗುಡಿ ಹೊಂದಿರುವ ದೇವಳದ ಜೀರ್ಣೋದ್ಧಾರ ಸಂದರ್ಭ ಗ್ರಾಮಸ್ಥರು ವೃತನಿಷ್ಠರಾಗುವ ಬಗ್ಗೆ ಪಂಚಭಾಸ್ಕರ ಭಟ್ ಸವಿಸ್ತಾರವಾಗಿ ವಿವರಿಸಿದರು. ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಆರಂಭಗೊಂಡ ಬಳಿಕ ಗ್ರಾಮದಲ್ಲಿ ಕಟ್ಟುಕಟ್ಟಲೆ ನಿಯಮಗಳನ್ನು ನಡೆಸಬಹುದು. ಹರಕೆಯ ಖರ್ಚು ವೆಚ್ಚಗಳನ್ನು ಕಳೆದು ಉಳಿಕೆಯನ್ನು ಸನ್ನಿಧಾನಕ್ಕೆ ಸಮರ್ಪಿಸಬೇಕು. ಮದುವೆ, ಗೃಹ ಪ್ರವೇಶ ಸಹಿತ ವಿವಿಧ ಶುಭ ಸಂದರ್ಭ ಶ್ರೀ ದೇವಳದ ಸನ್ನಿಧಾನಕ್ಕೆ ಕಾಣಿಕೆಯನ್ನ ಅರ್ಪಿಸಬೇಕು. ಪ್ರತಿಯೊಂದು ಮನೆಯವರು ನಿತ್ಯ 1 ಹೇಡಿ ಅಕ್ಕಿ ತೆಗೆದಿಟ್ಟು ದೇವಳಕ್ಕೆ ಸಮರ್ಪಿಸಬೇಕು ಎಂದು ಮಾಹಿತಿಯನ್ನ ನೀಡಿದರು. ಧಾರ್ಮಿಕ ವಿಧಿಗಳ ಬಳಿಕ ಸಂಪ್ರದಾಯವಾಗಿ ಬ್ರಾಹ್ಮಣ ಪರಿಷತ್ ಒಪ್ಪಿಗೆ ಪಡೆಯುವ ಪ್ರಕ್ರಿಯೆಗಳು ಶ್ರೀಪಾದರ ಉಪಸ್ಥಿತಿಯಲ್ಲಿ ನಡೆಯಿತು. ಬಳಿಕ ವೃಕ್ಷೋತ್ಸರ್ಗ ಬಳಸಿ ಗ್ರಾಮಸ್ಥರ ಗೋವಿಂದ ನಾಮಸ್ಮರಣೆಯೊಂದಿಗೆ ಗರ್ಭಗುಡಿ ಬಿಚ್ಚುವ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಈ ಸಂದರ್ಭ ಗ್ರಾಮಸ್ಥರಿಂದ ಸಾಮೂಹಿಕ ಕರಸೇವೆ ನಡೆಯಿತು. ಈ ಬಗ್ಗೆ ದೇವಳದ ಅರ್ಚಕ ರಾಮಚಂದ್ರ ಭಟ್ V4 ನ್ಯೂಸ್ಗೆ ಮಾಹಿತಿಯನ್ನ ನೀಡಿದ್ರು. ದೇವರ ಸನ್ನಿಧಾನದಲ್ಲಿ ಸಾವಿರಾರು ಭಕ್ತರು ಸೇರಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪಂಜ ಭಾಸ್ಕರ ಭಟ್ರು ಹಾಗೂ ನಮ್ಮ ರಾಧಾಕೃಷ್ಣ ತಂತ್ರಿಗಳ ಮುಖಾಂತರ ಆ ದೇವರ ಶಿಖರವನ್ನು ತೊಲಗಿಸಿ ಎಲ್ಲ ಭಕ್ತರು ಸೇರಿಕೊಂಡು ಮಾಡು ಇತ್ಯಾದಿಗಳನ್ನೆಲ್ಲ ವಿಸರ್ಜನೆ ಮಾಡಿ ಇನ್ನು ಮುಂದಕ್ಕೆ ಆಗುವಂತಹ ಬ್ರಹ್ಮ ಕಲಶೋತ್ಸವಕ್ಕೆ ಎಲ್ಲರ ಸಹಕಾರ ಸಂಪೂರ್ಣ ಸಹಭಾಗಿತ್ವವನ್ನು ಕೋರಿ ದೇವರಲ್ಲಿ ಪುತ್ತಿಗೆ ಶ್ರೀಗಳು ಪ್ರಾರ್ಥನೆ ಮಾಡಿದರು. ಕರಸೇವೆಗೆ ಊರಿನ ಎಲ್ಲ ಭಕ್ತರು, ಸ್ತ್ರೀಯರು, ಪುರುಷರು, ಬಾಲರೆನ್ನದೇ ಸಾವಿರಾರು ಜನರು ಇಲ್ಲಿ ಸೇರಿ ಆ ಕರಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ತಮ್ಮ ಪೂರಕ ದೇವಸ್ಥಾನ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗುವವರೆಗೆ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆಡಳಿತ ಮುಕ್ತೇಸರ ದಯಾನಂದ ಹೆಜ್ಮಾಡಿ, ದೇವಳದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಜಯಂತ ಶೆಟ್ಟಿ ಪುಣೆ, ಕಾರ್ಯಾಧ್ಯಕ್ಷ ಎಚ್.ಎಸ್. ರಘುಪತಿ ರಾವ್, ಉಪಾಧ್ಯಕ್ಷರುಗಳಾದ ಅರುಣ್ ಶೆಟ್ಟಿ ಪಡುಮನೆ, ಜೀನರಾಜ ಬಂಗೇರ, ಸುಧಾಕರ ಕರ್ಕೇರ, ಲೋಕೇಶ್ ಅಮೀನ್ ಮುಂತಾದವರು ಉಪಸ್ಥಿತರಿದ್ದರು. ಸುರೇಶ್ ಎರ್ಮಾಳ್, V4 ನ್ಯೂಸ್ 24/7 ಪಡುಬಿದ್ರಿ.